ಏರ ಉಲ್ಲೇರು ತುಳು ಸಿನಿಮಾ ನಾಳೆ ಎಲ್ಲಾ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಲಿದೆ ಎಂದು ಚಿತ್ರ ನಿರ್ಮಾಪಕ ನಟ ದೇವದಾಸ್ ಕಾಪೀಳ್ ತಿಳಿಸಿದ್ದಾರೆ. ತುಳು ಚಿತ್ರರಂಗಕ್ಕೆ ಹೊಸ ಕೊಡುಗೆ ಕೊಡಬೇಕು ಎನ್ನುವ ನಿಟ್ಟಿನಲ್ಲಿ ಕಾಮಿಡಿ ಹಾರರ್ ಶೋ ಇರುವಂತಹ ಚಿತ್ರವನ್ನ ರಚಿಸಿದ್ದೇವೆ. ತುಳು ಭಾಷೆಗೆ ಹೆಚ್ಚಿನ ಮಹತ್ವ ಕೊಡುವುದಲ್ಲದೆ ನಮ್ಮ ತಾಯಿ ಭಾಷೆಗೆ ಮಹತ್ವವಿದೆ. ಆ ನಿಟ್ಟಿನಲ್ಲಿ ಏರ ಉಲ್ಲೇರು ಸಿನಿಮಾ ಮಾಡಿದ್ದೇವೆ ಎಂದರು. ಪ್ರೀತಿಯಿಂದ ಇಷ್ಟಪಟ್ಟು ಭಾಳ ಕಷ್ಟಪಟ್ಟು ಮಾಡಿದಂಥ ಸಿನಿಮಾ. ತುಳು ಚಿತ್ರರಂಗಕ್ಕೆ ಏನಾದರೂ ಹೊಸತನ ಏನಾದರೂ ಕೊಡಬೇಕು ಅಂತ ಹುಡುಕಾಟ ಇರುವಾಗ ಒಂದು ಕಾಮಿಡಿ ಹಾರರ್ ಶೋ, ಒಂದು ಕಾಮಿಡಿ ಹಾರರ್ ಫಿಲ್ಮನ್ನು ಕೊಡಬೇಕು ಅಂತ ನಮಗೊಂದು ಯಾವುದರ ಇಚ್ಛೆ ಆಯಿತು. ಆ ಪ್ರಕಾರ ಈ ಸಿನಿಮಾವನ್ನು ಮಾಡಿದ್ದೀವಿ, ಕಷ್ಟಪಟ್ಟು ಮಾಡಿದ್ದೀವಿ. ಏರ ಉಲ್ಲೇರಿಗೆ ಆದರೆ ಈ ಸಿನಿಮಾದ ಮಧ್ಯೆ ಏರ ಉಲ್ಲೇರಿಗೆ ನಿಮ್ಮ ಆಶೀರ್ವಾದ ಪ್ರೋತ್ಸಾಹವನ್ನು ಕೇಳ್ತಾ ಇದ್ದೇವೆ. ತುಳು ಅಂದರೆ ಒಂದು ಚಿಕ್ಕ ಒಂದು ಮಾರ್ಕೆಟ್ ಇರೋದು. 13 ಸೆಂಟ್ರಲ್ಲಿ ಭಾಳ ಇವರಿಗೆ ಎರೆಗಾರಿಕೆ, ಸಿನಿಮಾ ನಿರ್ಮಾಪಕರಿಗೆ ಒಂದು ಎರೆಗಾರಿಕೆ, ಹಾಕಿದ ಹಣ ಬರುವುದಿಲ್ಲ. ಆದರೂ ಸಹಸ್ರ ಅಭಿಮಾನಿಗಳಿದ್ದಾರೆ. ಒಂದು ಧೈರ್ಯ, ನಮ್ಮ ಅಭಿಮಾನಿಗಳು ನಮ್ಮ ಚಿತ್ರವನ್ನು ಬಿಡುವುದಿಲ್ಲ, ಬಿಟ್ಟಾಗುವುದಿಲ್ಲ, ನಮ್ಮ ನಿರ್ಮಾಪಕರಿಗೆ ತೊಂದರೆ ಮಾಡುವುದಿಲ್ಲ. ಅದೇ ಪ್ರಕಾರ ನಾವು ಸಿನಿಮಾ